ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾನೀಗ ಮಿಡಿ ಮಾವಿನಕಾಯಿಯ ಉಪ್ಪಿನಕಾಯಿ ಹೇಗೆ ಮಾಡುವುದಂತ ತೋರಿಸಿಕೊಡ್ತಿದ್ದೇನೆ. ಉಪ್ಪಿನಕಾಯಿ ಮಾಡಲು ಏನೆಲ್ಲ ಬೇಕಂತ ನೋಡೋಣ. ಹಸಿ ಸಾಸಿವೆ 3 ಟೇಬಲ್ ಚಮಚ, ಬೆಳ್ಳುಳ್ಳಿ 20 ಎಸಳು, ಅರಶಿನ 1 ಚಮಚ, ಚಕ್ಕೆ ಲವಂಗ, ಸ್ವಲ್ಪ ಜೀರಿಗೆ. ಮೂರು ಹಿಡಿಯಷ್ಟು ಮೆಣಸು, ಕಟ್ ಮಾಡಿದ ಮಿಡಿ ಮಾವಿನಕಾಯಿ 40 ರಿಂದ 50, ಗ್ರೈಂಡರಿಗೆ ಮೆಣಸು ಮತ್ತು ತೆಗೆದುಕೊಂಡ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಮಸಾಲೆ ರುಬ್ಬುವಾಗ ತಣಿಸಿದ ಬಿಸಿ ನೀರನ್ನು ಹಾಕಿ ಸ್ಟವ್ ಮೇಲೆ ಅಗಲವಾದ ಬಾಣಲೆಯನ್ನು ಇಟ್ಟು 6 ರಿಂದ 7 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ಕರಿಬೇವನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಎಣ್ಣೆಗೆ ಕಟ್ ಮಾಡಿದ್ದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು ಹಾಕಿ, ನಂತರ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಕುದಿಸಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು, ನಂತರ ಕಟ್ ಮಾಡಿಕೊಂಡಿರುವಂತಹ ಮಿಡಿ ಮಾವಿನಕಾಯಿಯನ್ನು ಸೇರಿಸಿ ಎಲ್ಲ ಮಿಡಿ ಮಾವಿನಕಾಯಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪ್ಲೇಟಲ್ಲಿ ತೆಗೆದಿಟ್ಟುಕೊಂಡಂತಹ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಡಿ ಮಾವಿನ ಉಪ್ಪಿನಕಾಯಿಯು ರೆಡಿಯಾಗಿದೆ.